ಮಂಗಳೂರಿನ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ವರ್ಷಾವಧಿ ಮಹಾಪೂಜೆ ನಡೆಯುತ್ತಾ ಇದ್ದು, ಸೋಮವಾರ ಮೊದಲ ದಿನ ಹಾಲು ಉಕ್ಕಿಸುವ ಪೂಜೆ ನಡೆಯಿತು. ಮೊದಲು ದೇವಿಗೆ ಮಹಾರಂಗ ಪೂಜೆ ನಡೆದು 3 ಮಣ್ಣಿನ ಒಲೆಗಳನ್ನು ಹಾಕಿ ಹೊಸ ಮಣ್ಣಿನ ಮಡಿಕೆಯಲ್ಲಿ ಹಾಲು ಇಟ್ಟು ಕುದಿಸಿ ಅದು ಉಕ್ಕಿ ಹೊರಬರುವ ಮೂಲಕ ಈ ವಿಶೇಷ ಆರಾಧನೆ ನೆರವೇರಿತು. ನಂತರ ಮಹಾಪೂಜೆ, ದರ್ಶನ ಬಲಿ, ಕಟ್ಟೆ ಬಲಿ ಸೇರಿದಂತೆ ವಿವಿಧ ಸೇವೆಗಳು ನಡೆದು ಬಳಿಕ ಮಾರಿಯಮ್ಮ ಗರ್ಭಗುಡಿಯನ್ನ ಪ್ರವೇಶಿಸಿದರು. ಕ್ಷೇತ್ರಕ್ಕೆ ಇಡೀ ದಿನ ಊರ ಪರವೂರ ಭಕ್ತರು ಆಗಮಿಸ್ತಾ ಇದ್ದು, ಹರಕೆ ಹಾಕಿ ಮಾರಿಯಮ್ಮನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದರು. Controller.